ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಅಠಾವಳೆ ಇವರ 81ನೇ ಜನ್ಮದಿನೋತ್ಸವದ ಪ್ರಯುಕ್ತ ಹಿಂದೂ ರಾಷ್ಟ್ರ ಜಾಗೃತಿ ಅಭಿಯಾನದ ಅಡಿಯಲ್ಲಿ ಹಿಂದೂ ಐಕ್ಯತಾ ಮೆರವಣಿಗೆ ಮಂಗಳೂರಿನಲ್ಲಿ ಇಂದು ನಡೆಯಿತು. ಮಂಗಳೂರಿನ ಬಲ್ಮಠ ಜ್ಯೂಸ್ ಜಂಕ್ಷನ್ನಿಂದ ಹೊರಟ ಮೆರವಣಿಗೆಯು ಲಾಲ್ಬಾಗ್ನವರೆಗೆ ಜರುಗಿ ನೂರಾರು ಹಿಂದೂ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಸನಾತನ ಸಂಸ್ಥೆಯ ಸಂಸ್ಥಾಪಕ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಅಠಾವಳೆ ಇವರು ಅಖಿಲ ಮನುಕುಲದ ಉದ್ಧಾರಕ್ಕಾಗಿ ಕಾರ್ಯನಿರತ ವಿಭೂತಿಯಾಗಿದ್ದಾರೆ. ಸನಾತನ ಧರ್ಮದ ಪ್ರಸಾರ ಮತ್ತು ಹಿಂದೂ ರಾಷ್ಟ್ರದ ಸ್ಥಾಪನೆಯೇ ಅವರ ಜೀವನ ಕಾರ್ಯವಾಗಿದೆ. ಅವರ ಜನ್ಮೋತ್ಸವ ಪ್ರಯುಕ್ತ ಹಿಂದೂ ರಾಷ್ಟ್ರ ಜಾಗೃತಿ ಅಭಿಯಾನದ ಅಂತರ್ಗತವಾಗಿ ಈ ಹಿಂದೂ ಐಕ್ಯತಾ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಸಂಘಟಕರು ತಿಳಿಸಿದರು. ಪೂಜ್ಯ ಡಾಕ್ಟರ್ ಅಠಾವಳೆ ಅವರ ಭಾವಚಿತ್ರವನ್ನ ಪಲ್ಲಕ್ಕಿಯಲ್ಲಿ ಇರಿಸಿ ಹೊತ್ತು ಮೆರವಣಿಗೆ ಮಾಡಲಾಯಿತು. ಹಿಂದೂ ಧರ್ಮ ಸನಾತನ ಧರ್ಮದ ಸಾರವನ್ನು ತಿಳಿಸುವ ಭಕ್ತಿ ಭಾವದ ಆಕರ್ಷಕ ಮೆರವಣಿಗೆ ನಡೆಯಿತು. ಹಿಂದೂ ರಾಷ್ಟ್ರ ಸಂಕಲ್ಪವೇ ನಮ್ಮ ಉದ್ದೇಶವಾಗಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಮನ್ವಯಕ್ಕೆ ಪವಿತ್ರ ಕುಡ್ವ ಹೇಳಿದರು. ಸನಾತನ ಸಂಸ್ಥೆಯ ರಾಜ್ಯ ಸಮನ್ವಯಕಾರರಾದ ಗುರುಪ್ರಸಾದ್, ಲಕ್ಷ್ಮೀ ಪೈ, ವಿನೋದ್ ಕಾಮತ್ ಮೊದಲಾದವರು ಉಪಸ್ಥಿತರಿದ್ದರು. ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಮಪೂಜ್ಯ ಡಾಕ್ಟರ್ ಜಯಂತ ಬಾಲಾಜಿ ಅಠಾವಳೆಯವರ ಜನ್ಮೋತ್ಸವ 81ನೆಯ ಜನ್ಮೋತ್ಸವ ನಿಮಿತ್ತ ನಾವು ಸನಾತನದ ಹಾಗೂ ಅನೇಕ ಹಿಂದೂ ಸಂಘಟನೆಯ ಪರವಾಗಿ ನಾವೆಲ್ಲರೂ ಇವತ್ತು ಮೆರವಣಿಗೆಯನ್ನು ಹೋಗ್ತಾ ಇದ್ದೇವೆ. ಹಿಂದೂ ಐಕ್ಯತಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಎಲ್ಲ ಹಿಂದೂಗಳು ಒಂದೇ ಇದು ವಿಷಯದಲ್ಲಿ ಅಂದರೆ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗಬೇಕು, ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಕಲ್ಪ ಮಾಡ್ತಾ ಇದ್ದೇವೆ. ಅದರಿಂದಾಗಿ ಈ ಒಂದು ಮೆರವಣಿಗೆ ಮಾಧ್ಯಮದಿಂದಾಗಿ ಎಲ್ಲ ಕಡೆಯಲ್ಲಿ ಹಿಂದೂ ಪರ ಘೋಷಣೆಯನ್ನು ಹಾಕಲಿಕ್ಕಿದ್ದೇವೆ.